ಮಂಗಳೂರಿನ ಹೆಸರಾಂತ ಆಭರಣ ಮಳಿಗೆಗಳಲ್ಲಿ ಒಂದಾದ ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಮತ್ತು ಉದಯವಾಣಿ ವತಿಯಿಂದ ನಡೆದ ದೀಪಾವಳಿ ಧಮಾಕ 2019 ಅದೃಷ್ಟ ಬಹುಮಾನ ಯೋಜನೆಯ ಬಹುಮಾನ ವಿತರಣಾ ಸಮಾರಂಭವು ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ನಡೆಯಿತು. ತನ್ನ ಸುದೀರ್ಘ 73 ವರ್ಷಗಳ ಸೇವೆಯಲ್ಲಿ ವಿಶ್ವಾಸಾರ್ಹ ಸೇವೆಯ ಜೊತೆಗೆ ಗ್ರಾಹಕರಿಗೆ ನಾನಾ ಬಗೆಯ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಉದಯವಾಣಿ ಪತ್ರಿಕೆಯ ಸಹಭಾಗಿತ್ವದೊಂದಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಉದಯವಾಣಿ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ದೀಪಾವಳಿ ಧಮಾಕ 2019 ಹಮ್ಮಿಕೊಂಡಿತ್ತು. ಈ ಯೋಜನೆಯ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವು ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ರವೀಂದ್ರ ಶೇಟ್ ಅವರು, ಉದಯವಾಣಿ ಹಾಗೂ ನಮ್ಮ ಸಂಸ್ಥೆಗೂ ಕಳೆದ 50 ವರ್ಷಗಳಿಂದ ಅವಿನಾಭಾವ ಸಂಬಂಧವಿದೆ. ಉದಯವಾಣಿಯದ್ದು ವಿಶ್ವಾಸಾರ್ಹ ಪರಂಪರೆ ಹಾಗೂ ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನದು ವಿಶ್ವಾಸಾರ್ಹ ವ್ಯವಹಾರ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಎಸ್ಎಲ್ ಶೇಡ್ ಸಂಸ್ಥೆಗೂ ಉದಯವಾಣಿಗೂ ಕಳೆದ 50 ವರ್ಷಗಳಿಂದಲೂ ಒಂದು ರೀತಿಯಲ್ಲಿ ಮಧುರ ಬಾಂಧವ್ಯ ಎಂದು ತಿಳಿಸಲು ನನಗೆ ಸಂತೋಷವಾಗುತ್ತದೆ. ಉದಯವಾಣಿಗೆ ಈಗ 50ರ ಚಿನ್ನದ ಹಬ್ಬದ ಸಂಭ್ರಮ. ನಮ್ಮ ಚಿನ್ನಾಭರಣ ಸಹಿತವಾದ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ಗೆ ಸಂಸ್ಥೆಗೆ 73ರ ಹರೆಯ. ಆದರೆ ಉದಯವಾಣಿ ಆರಂಭವಾದ 1970ರಿಂದಲೂ ನಮಗೆ ಅತ್ಯಂತ ಅಭಿಮಾನದ ಸಂಗಾತಿ. ಉದಯವಾಣಿಯ 1971ರ ಸಂಚಿಕೆಯಲ್ಲಿ ನಾವು ಎಸ್ಎಲ್ ಶೇಡ್ ಸಂಸ್ಥೆಯ ವತಿಯಿಂದ ಒಂದು ದಿನ 24 ಪುಟಗಳ ಜಾಹೀರಾತು ಸಹಿತ ವಿಶೇಷ ಪುರವಣಿಯನ್ನು ನಿರ್ವಹಿಸಿದ್ದು ಇದು ಕೂಡ ದಾಖಲೆಯಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ತರಂಗ ವಾರಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದ ಸಂಧ್ಯಾ ಎಸ್ಪೈ ಅವರು ಮಾತನಾಡಿ, ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಸಹಕಾರದಿಂದ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿಬಂದಿದೆ. ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನಲ್ಲಿ ಬಹಳ ವಿನೂತನವಾದ ಆಭರಣಗಳು ಲಭ್ಯವಿದೆ ಎಂದು ವಿಜೇತರಿಗೆ ಶುಭಾಶಯಗಳನ್ನು ತಿಳಿಸಿದರು. ನಾನು ಈಗ ತಾನೇ ಕೆಲವು ಆಭರಣಗಳನ್ನು ನನಗೆ ತೋರಿಸಿದ್ರು. ಬಹಳ ವಿನೂತನವಾದ, ಈವನ್ ದೊಡ್ಡ ದೊಡ್ಡ ಶಹರಗಳಲ್ಲಿ ಕಾಣಲು ಸಿಗದಂತಹ ಅನೇಕ ವಿನ್ಯಾಸಗಳನ್ನು ನಾನಿವತ್ತು ನೋಡಿದ್ದೆ. ನನಗೆ ಬಹಳ ಖುಷಿಯಾಯಿತು. ಬಹುಶಃ ಒಬ್ಬ ಹೆಣ್ಣು ಮಗಳು ಇಲ್ಲಿದ್ದಾಗ ಹೀಗಾಗ್ತದ ಅಂತ ನನಗನ್ನಿಸ್ತದೆ. ಹಾಗಾಗಿ ದೀಪ್ತಿಯವರನ್ನು ನಾನು ಅಭಿನಂದಿಸ್ತೇನೆ, ಹಾಗೂ ಅವರ ಪತಿ ಶರತ್ತು ಮತ್ತು ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಮತ್ತು ಬರುವ ವರ್ಷ ಈ ಸಮಾರಂಭವನ್ನು ಹೀಗೆ ಮಾಡೋಣ, ಆದರೆ ಈ ಸಂಸ್ಥೆ 10 ಪಟ್ಟು ಬೆಳೆಯಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೇನೆ. ಉದಯವಾಣಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನೋದ್ ಕುಮಾರ್ ಮಾತನಾಡಿ, ಇದು ಒಂದು ಶುಭ ಸಂದರ್ಭ. ಉದಯವಾಣಿ 50 ವರ್ಷಗಳ ಸಂಭ್ರಮದಲ್ಲಿದೆ. ಲೇಡಿ ಹಿಲ್ನ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಅನೇಕ ವರ್ಷಗಳಿಂದ ನಮಗೆ ಅನೇಕ ಸಹಕಾರವನ್ನು ನೀಡುತ್ತಿದೆ ಎಂದು ಅಭಿನಂದನೆಗಳನ್ನು ಅರ್ಪಿಸಿದರು. Today is a very special day. Today's event is being held on a very special day. Why? Because as you know, 1st of January, Udayawani celebrated its 50th birthday. And today's event is being held in the premises of one of our oldest associates and advertisers. So it really adds on a lot of value to our today's event. ಇದೇ ವೇಳೆ ದೀಪಾವಳಿ ಧಮಾಕ 2019ರ ವಿಜೇತರಿಗೆ ಸಂಧ್ಯಾ ಎಸ್ಪೈ ಸಹಿತ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಬಂಪರ್ ಬಹುಮಾನವಾಗಿ ಚಿನ್ನದ ನೆಕ್ಲೆಸ್, ಪ್ರಥಮ ಬಹುಮಾನವಾಗಿ ಚಿನ್ನದ ಬ್ರೇಸ್ಲೆಟ್, ದ್ವಿತೀಯ ಬಹುಮಾನವಾಗಿ 2 ಚಿನ್ನದ ಉಂಗುರ, ತೃತೀಯ ಬಹುಮಾನವಾಗಿ ಚಿನ್ನದ ಪೆಂಡೆಂಟ್ಗಳನ್ನು ವಿಜೇತರು ಗಳಿಸಿಕೊಂಡರು. 20 ಮಂದಿ ಸ್ಪರ್ಧಿಗಳಿಗೆ ಪ್ರೋತ್ಸಾಹಕ ಬಹುಮಾನವಾಗಿ ಬೆಳ್ಳಿಯ ನಾಣ್ಯಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್ನ ಪಾಲುದಾರರಾದ ಶರತ್ ಶೇಟ್, ಪ್ರಸಾದ್ ಶೇಟ್ ಹಾಗೂ ದೀಪ್ತಿ ಶೇಟ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.